ಮೂಡಬಿದ್ರೆ ಪರಿಸರದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿದೆ. ಸಾರ್ವಜನಿಕರು ಓಡಾಡಲು ಭಯಪಡುವಂತಾಗಿದೆ. ಫಾಸ್ಟ್ ಫುಡ್ಗಳು ನಿರುಪಯುಕ್ತ ಆಹಾರವನ್ನು ಬೀದಿ ನಾಯಿಗಳಿಗೆ ಎಸೆಯುವುದರಿಂದ ಸಮಸ್ಯೆಯಾಗ್ತಾ ಇದೆ. ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತ ಸರ್ವ ಸದಸ್ಯರು ಅಧ್ಯಕ್ಷರನ್ನ ಆಗ್ರಹಿಸಿದರು. ಈ ವಿಚಾರದ ಬಗ್ಗೆ ಪುರಸಭೆ ಸದಸ್ಯರಾದ ರಾಜೇಶ್ ನಾಯ್ಕ್, ಕೊರಗಪ್ಪ ಮತ್ತಿತರರು ಸಭೆಯ ಗಮನಕ್ಕೆ ತಂದರು. ಹೊಡ್ಕೋ ಕಾಲೋನಿಯಲ್ಲಿ ಬೀದಿ ನಾಯಿಗಳು ಬೆಕ್ಕುಗಳಿಂದ ಉಪಟಳವಾಗ್ತಾ ಇರುವ ಬಗ್ಗೆ ರೂಪಾ ಸಂತೋಷ್ ಶೆಟ್ಟಿ ಗಮನ ಸೆಳೆದರು. ಬೀದಿ ನಾಯಿಗಳಿಗೆ ಆಹಾರ ನೀಡೋದ್ರಿಂದ ಅವುಗಳ ಸಂಖ್ಯೆ ಹೆಚ್ಚುತ್ತಿದೆ. ಅವುಗಳನ್ನು ನಿಯಂತ್ರಿಸಲು ಹೋದ್ರೆ ಪ್ರಾಣಿದಯ ಸಂಘದವರ ಉಪದ್ರ ಎದುರಾಗುತ್ತೆ ಅಂತ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ ಹೇಳಿದರು. ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಟೆಂಡರ್ ಕರೆಯುವುದಾಗಿ ಮುಖ್ಯಾಧಿಕಾರಿ ಇಂದು ಎಂ ಉತ್ತರಿಸಿದರು. ಪುರಸಭಾಧ್ಯಕ್ಷೆ ಜಯಶ್ರೀ ಕೇಶವ ಅಧ್ಯಕ್ಷತೆ ವಹಿಸಿದ್ರು. ಪ್ರತಿಪಕ್ಷ ನಾಯಕ ಪಿಕೆ ಥೋಮಸ್ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದರು. ನಾಯಿ ಬಿಡ್ತಾರೆ ಯಾಕಂತ ಹೇಳಿದ್ರೆ ಬೆಳಿಗ್ಗೆಯಿಂದಾನೆ 3-4 ಫಾಸ್ಟ್ ಫುಡ್ಗಳು ಇಡೀ ನಮ್ಮ ಗ್ರಾಚಾರಕ್ಕೆ ನಾಯಿಗಳು ಅಲ್ಲಿ ಸೈಡಲ್ಲಿ ಮಕ್ಕಳು ತಿನ್ನುದು, ಅದನ್ನೇ ನಕ್ಕುದು, ಅದನ್ನೇ ತಿನ್ನುದು, ಆ ಪ್ಲೇಟ್ಗಳ ರಾಶಿ. ನಾವು ಎಷ್ಟು ಇಲ್ಲಿ ಬೊಬ್ಬೆ ಆಗ್ತೇವೆ. ಯಾಕೆ ಮುಲಾಜ್ ಮಾಡ್ತೀರಾ? ಯಾರಿಗೋಸ್ಕರ ಮಾಡ್ತೀರಾ? ದೇವರಿಗೆ ಗೊತ್ತು. ಒಂದೇ ಬಕೆಟ್ ನೀರು ಮಧ್ಯಾಹ್ನದವರೆಗೆ ಉಂಟು. ಅಷ್ಟು ಪ್ಲೇಟ್ ತೊಗೊಳ್ತಾರೆ, ಅದು ತಿಂತಾರೆ, ಅದು ಬಿಸಾಡ್ತಾರೆ. ಬೀದಿ ನಾಯಿಗಳು ಉತ್ಪತ್ತಿ ಆಗಲಿಕ್ಕೆ ಅದಕ್ಕೆ ಆಹಾರ ಎಲ್ಲಿಂದ ಸಿಗ್ತದೆ? ಅದು ಹೇಗೆ ಇಲ್ಲಿ ಮೂಡುಬಿದಿರೆಯಲ್ಲಿ ಜಾಸ್ತಿ? ಅದಕ್ಕೆ ಆಹಾರ ಎಲ್ಲಿ ಸಿಗ್ತದೆ? ಇವ ಇರುವ ತನಕ ಸಂದ ಮಾಡಿ ಸಾಕ್ತಾರೆ. ಹಾಸಿಗೆಯಲ್ಲಿ ಮಲಗ್ತಾರೆ. ಮಗುವನ್ನ ಕೆಳಗೆ ಮಲಗಿಸುವುದು, ನಾಯಿಯನ್ನ ಹಾಸಿಗೆಯಲ್ಲಿ ಮಲಗಿಸ್ತಾರೆ. ಸತ್ತ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೇಲೆಲ್ಲ ಬೀಲದಲ್ಲಿ ಹಿಡಿದು ಗೇಟ್ಗೆ ಹಿಂದೆ ಇಡ್ತಾರೆ. ಫೋನ್ ಮಾಡ್ತಾರೆ ಮೆಂಬರಿಗೆ, ಚೀಫ್ ಆಫೀಸರ್ಗೆ, ಇಲ್ಲಿ ನಾಯಿ ಸತ್ತಿದೆ, ಕಾನೂನು ಮಾಡಿ ಇರ್ಲಿ ಬರ್ಲಿ, ಸ್ವಲ್ಪ ಇಲ್ಲಿ ಆದ್ರೂ ಸ್ವಲ್ಪ ಕಡಿವಾಣ ಆಗ್ತದೆ ನೋಡುವ. ಈಗ ಅದಕ್ಕೆ ಅದು ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಬೀದಿ ಬದಿಯಲ್ಲಿ ಚಿಕ್ಕ ಚಿಕ್ಕ ಗೂಡಂಗಡಿಗಳು ಉಂಟು, ಬೀದಿ ಬದಿಯಲ್ಲಿ ಮೀನಿನ ವ್ಯಾಪಾರ ಅಂಗಡಿಗಳು ಉಂಟು. ಅದರಲ್ಲಿ ವೇಸ್ಟೇಜ್ಗಳನ್ನು ಅಲ್ಲಿ ಹಾಕ್ತಾರೆ. ನೀವೆಲ್ಲಿ ಹೋಗಿ ಮಾರ್ಕೆಟ್ ಬದಿಯಲ್ಲಿ ಫಾಸ್ಟ್ ಫುಡ್ ಅಂಗಡಿಗಳ ಹತ್ರ ಹೋಗಿ ಅಲ್ಲಿ ಯಾರಿಗಾದ್ರೂ ಅವರು ವೇಸ್ಟೇಜ್ ಕೊಡ್ತಾರೆ ಕೇಳಿ. ನಮ್ಮ ಪುರಸಭೆ ಗಾಡಿಗೆ ಕೊಡ್ತಾರಾ? ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಎಲ್ಲಿದ್ದೀರಿ? ಯಾರು ಗಾಡಿಗೆ ಕೊಡ್ತಾರೆ ಅವರು?